ಕಲ್ಮಾಡಿ ನಿವಾಸಿಯಾಗಿರುವ 27 ವರ್ಷದ ರೂಪದರ್ಶಿ ಅಂದ್ರೆ ಮಾಡೆಲ್ ಇವತ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ. ಮೃತರನ್ನ ಕೃತಿ ಬಂಗೇರ 27 ವರ್ಷ ಅಂತ ಗುರುತಿಸಲಾಗಿದೆ. ಹೋಟೆಲ್ ಉದ್ಯೋಗಿಯಾಗಿದ್ದು ಮಾಡೆಲಿಂಗ್ ಕ್ಷೇತ್ರದಲ್ಲಿಯೂ ಕೂಡ ಆಸಕ್ತಿಯನ್ನ ಹೊಂದಿದ್ರು. ತಾಯಿ ಹಾಗೂ ಸಹೋದರಿಯೊಂದಿಗೆ ಕಲ್ಮಾಡಿಯಲ್ಲಿರುವ ತಮ್ಮ ಮನೆಯಲ್ಲಿ ವಾಸವಾಗಿದ್ದಂತಹ ಕೃತಿ ತನ್ನ ಕೊಠಡಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಣಿಪಾಲದ ಖಾಸಗಿ ಹೋಟೆಲ್ನ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ ಬಳಿಕ ಕಳೆದ 1 ತಿಂಗಳಿಂದ ಕೃತಿ ಮನೆಯಲ್ಲೇ ಇದ್ರು. ಗುರುವಾರ ಮಧ್ಯಾಹ್ನ ತಾಯಿಯೊಂದಿಗೆ ಊಟ ಮಾಡಿದವರು ಬಳಿಕ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದಂತಹ ವೇಳೆ ನಾನು ಸಾಯ್ತೇನೆ ಅಂತ ಹೇಳಿ ತಾಯಿಯನ್ನ ಹೊರಕ್ಕೆ ತಳ್ಳಿದ ನಂತರ ತನ್ನ ಮಲಗುವ ಕೋಣೆಗೆ ತೆರಳಿದ್ರು. ಈ ರೀತಿಯ ವರ್ತನೆಯನ್ನ ಅವರು ಈ ಹಿಂದೆಯೂ ಹಲವು ಬಾರಿ ಮಾಡಿದ್ರಿಂದ ತಾಯಿ ಹೆಚ್ಚಿನ ಆತಂಕ ವ್ಯಕ್ತಪಡಿಸಿರಲಿಲ್ಲ. ಆದರೆ ಬಹಳ ಹೊತ್ತಾದರೂ ಯಾವುದೇ ಪ್ರತಿಕ್ರಿಯೆ ಸಿಗದೆ ಬಾಗಿಲು ತಟ್ಟಿದ್ರು. ತೆರೆಯದ ಹಿನ್ನೆಲೆಯಲ್ಲಿ ಒಳಗೆ ಪರಿಶೀಲಿಸಿದಾಗ ಅವರು ನೇಣು ಬಿಗಿದು ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೃತಿ ಮಾನಸಿಕ ಒತ್ತಡದಲ್ಲಿರುವಂತೆ ವರ್ತಿಸ್ತಾ ಇದ್ರು ಅಂತ ಕುಟುಂಬದವರು ತಿಳಿಸಿದ್ದಾರೆ. ಸಹೋದರಿ ನೀಡಿದ ದೂರಿನ ಆಧಾರದಲ್ಲಿ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.